ಪ್ರಪಂಚದಲ್ಲಿ ಸೀಬೆಹಣ್ಣು, ಪೇರಳೆ, ಗವಾ ಹೆಚ್ಚು ಬೆಳೆಯುವ ದೇಶ ಭಾರತವಾಗಿದೆ. ಇದು ಕೂಡ ಮಧ್ಯ ಅಮೆರಿಕ ಮೂಲದ ಹಣ್ಣಾಗಿದೆ. ಮೆಕ್ಸಿಕೋ ದೇಶದ ಕೆಲ್ವಿಲ್ಲೋ ನಗರವು ಗವ್ವಾ ರಾಜಧಾನಿ ಎನಿಸಿದೆ. ಜಗತ್ತಿನಲ್ಲಿ ಪೇರಳೆ ಹಣ್ಣು ರಫ್ತು ಮಾಡುವ ದೇಶಗಳಲ್ಲಿ ಕ್ರಮವಾಗಿ ಥಾಯ್ಲೆಂಡ್, ಮೆಕ್ಸಿಕೋ, ನೆದರ್ಲ್ಯಾಂಡ್ಸ್, ಬ್ರೆಜಿಲ್ ಕ್ರಮವಾಗಿ ಮೊದಲ ಸ್ಥಾನಗಳಲ್ಲಿವೆ. ಭಾರತವು ಜಗತ್ತಿನ ಸೀಬೆ ಉತ್ಪಾದನೆಯ 45% ಬೆಳೆಯುತ್ತದೆ. ಅಲಹಾಬಾದ್ ಸುರ್ಕಾ ಎನ್ನುವುದು ರಫ್ತಾಗುತ್ತದೆ. ದೇಶದಲ್ಲಿ ಅತಿ ಹೆಚ್ಚು ಸೀಬೆ ಉತ್ತರ ಪ್ರದೇಶದಲ್ಲಿ ಬೆಳೆಯುತ್ತದೆ. ಅದನ್ನು ಬಿಟ್ಟರೆ ಪಂಜಾಬ್, ಹರಿಯಾಣಗಳಲ್ಲಿ ಹೆಚ್ಚು ಬೆಳೆಯುತ್ತಾರೆ. ಭಾರತದಲ್ಲಿ 52,000 ಹೆಕ್ಟೇರುಗಳಲ್ಲಿ ಸೀಬೆ ಬೆಳೆಯುತ್ತಾರೆ. VNR Gold.